ಕೋಸ್ಟಲ್ ವುಡ್ ನ ಯಶಸ್ವಿ ನಿರ್ದೇಶಕ ಸೂರಜ್ ಶೆಟ್ಟಿ ಮತ್ತೆ ಯಕಾಡಕ್ಕೆ ಇಳಿದಿದ್ದಾರೆ. ಎಕ್ಕಸ ಕಾಪಿಲಿ ಬೈಲು ಯಮನ ಕಾಮ್ನೇರ್ ಪೊಲೀಸ ಚಿತ್ರದ ಭರ್ಜರಿ ಯಶಸ್ಸಿನ ಬಳಿಕ ಇದೀಗ ಸೂರಜ್ ಶೆಟ್ಟಿ ಇಂಗ್ಲಿಷ್ ಮಾತನಾಡಲು ಹೊರಟಿದ್ದಾರೆ. ಅರ್ಥಾತ್ ಸೂರಜ್ ಶೆಟ್ಟಿ ಇದೀಗ ಇಂಗ್ಲಿಷ್ ಚಿತ್ರದ ಮೂಲಕ ಮತ್ತೊಮ್ಮೆ ಕೋಸ್ಟಲ್ ವುಡ್ ನಲ್ಲಿ ಧೂಳೆಬ್ಬಿಸುವುದು ಕನ್ಫರ್ಮ್ ಆಗಿದೆ. ಆರಂಭದಿಂದಲೂ ಕೋಸ್ಟಲ್ ವುಡ್ ಗೆ ವಿಭಿನ್ನ ಚಿತ್ರಗಳನ್ನು ನೀಡ್ತಾ ಬಂದಿರೋ ಸೂರಜ್ ಶೆಟ್ಟಿ ಇದೀಗ ಇಂಗ್ಲಿಷ್ ಅನ್ನು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರುವುದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಈ ಸಿನಿಮಾ 10 ಹಲವು ವಿಶೇಷತೆಗಳಿಂದ ಕೂಡಿದೆ ಎನ್ನುವುದು ನಿಮ್ಗೆ ಗೊತ್ತಿದೆಯಾ? ಹಾಗಾದ್ರೆ ಏನದು? ಉತ್ತರ ಮುಂದಿದೆ ನೋಡಿ. ಈಗಾಗಲೇ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿರೋ ಇಂಗ್ಲಿಷ್ ಚಿತ್ರವನ್ನು ಮಂಗಳೂರು, ಉಡುಪಿ, ಮಲ್ಪೆ, ಮೂಡಬಿದ್ರೆ, ಪರಂಗಿಪೇಟೆ, ಪೊಳಲಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಚಿತ್ರೀಕರಿಸಲಾಗಿದೆ. ಹಾಗೆ ಚಿತ್ರದಲ್ಲಿ ಮುದ ನೀಡುವ ಹಾಡುಗಳಿದ್ದು ಇದನ್ನು ಕುದುರೆಮುಖ ಹಾಗೆ ಮೂಡಿಗೆರೆಯಲ್ಲಿ ಚಿತ್ರೀಕರಿಸಲಾಗಿದೆ. ಹರೀಶ್ ಶೇರಿಗಾರ್ ನಿರ್ಮಾಣದ ಇಂಗ್ಲಿಷ್ ನಲ್ಲಿ ಪೃಥ್ವಿ ಅಂಬರ್ ಮತ್ತು ನವ್ಯ ಪೂಜಾರಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ. ಹಾಗೆ ಅರವಿಂದ ಬೋಳಾರ್, ನವೀನ್ ಡಿ ಪಟೇಲ್, ಭೋಜರಾಜವ, ಮಂಜೂರ್, ವಿಸ್ಮಯ್ ವಿನಾಯಕ್, ಉಮೇಶ್ ಮಿಜಾರು ಪ್ರೇಕ್ಷಕರಿಗೆ ನಗುವಿನ ಕಚಗುಳಿ ಇಡಲಿದ್ದಾರೆ. ಮುಖ್ಯವಾಗಿ ಇಂಗ್ಲಿಷ್ ಚಿತ್ರದ ಮೂಲಕ ಇದೇ ಮೊಟ್ಟ ಮೊದಲ ಬಾರಿಗೆ ಅನಂತನಾಗ್ ಕೋಸ್ಟಲ್ ವುಡ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವಿಶೇಷ ಅಂದ್ರೆ ಇದು ನಿರ್ಮಾಪಕ ಹರೀಶ್ ಶೇರಿಗಾರ್ ನಿರ್ಮಾಣದ 4ನೇ ಚಿತ್ರ. ಹರೀಶ್ ಶೇರಿಗಾರ್ ಅವರ ಪ್ರತಿ ಚಿತ್ರದಲ್ಲೂ ಅನಂತನಾಗ್ ಮಿಂಚಿರೋದು ನಿಮ್ಗೆ ಗೊತ್ತೇ ಇದೆ. ಹೀಗಾಗಿ ಇದು ಹರೀಶ್ ಶೇರಿಗಾರ್ ಮತ್ತು ಅನಂತನಾಗ್ ಜೋಡಿಯ 4ನೇ ಚಿತ್ರವೂ ಹೌದು. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಸೂರಜ್ ಶೆಟ್ಟಿ ನಿರ್ದೇಶನದ 4ನೇ ಚಿತ್ರ. ಹೀಗಾಗಿ ಪ್ರತಿ ತುಳುವರಿಗೂ ಚಿತ್ರದ ಬಗ್ಗೆ ಭಾರಿ ಕುತೂಹಲವೇ ಮೂಡಿದೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಬಜರಂಗಿ ಮೋಹನ್ ಈ ಚಿತ್ರದ ಮೂಲಕ ಕೋಸ್ಟಲ್ ವುಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ನ ಯಜಮಾನ, KGF, ಭರಾಟೆ ಸೇರಿದಂತೆ ಅನೇಕ ಸ್ಟಾರ್ ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರೋ ಬಜರಂಗಿ ಮೋಹನ್ ಇಂಗ್ಲಿಷ್ ನಲ್ಲಿ ಧೂಳೆಬ್ಬಿಸಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.